ಸ್ವಾಗತಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆಯೇ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಸ್ಲರ್ ಪುತ್ತೂರು ಸರ್, ನಿಮ್ಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪಚೋಣ. ಮೇಘಿನ ಗೊತ್ತು ಮಾಲಾಡಿ ಚಂದ್ರಜಾಚಾರ್ಯ ತಾವು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ. ಸೊ ಸೀಸನ್ 1ರಲ್ಲಿ ವೇದಿಕೆಯಿಂದ ಬಂದು ಮಾತನಾಡಿ ಹೋಗಿದ್ರು. ಸೀಸನ್ 2 ಆಗುವಾಗ ಬಿಗ್ ಬಾಸ್ ಮನೆ ಒಳಭಾಗದಲ್ಲಿದ್ರು. ಸೀಸನ್ 3 ಆಗಬೇಕಿದ್ರೆ ತಮ್ಮ ಮನೆಯಿಂದ ಮತ್ತೆ ಪುತ್ತೂರಿನ ಬಿಳಿಗೊಬ್ಬು ವೇದಿಕೆಗೆ ಬರ್ತಾ ಇದ್ದಾರೆ. ಪುತ್ತೂರಿಗೆ ಒಂದು ಜೋರದ ಕೈ ಚಪ್ಪಾಳೆಯೊಂದಿಗೆ ಮಿಸ್ಟರ್ ಚಂದ್ರರಾಜ್ ಆಚಾರ್ಯ ವೆಲ್ಕಮ್, ಪ್ರೀತಿಯ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ನಮ್ಮ ವೇದಿಕೆಗೆ. ಸರ್ ಹೇಗಿದ್ದೀರಿ? ಹಾಗೆ ನಿಮ್ಮೆಲ್ಲ ಪ್ರೀತಿ ಕೊಟ್ಟು 90 ದಿನಗಳ ಅಧಿಕ ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿರುವಂತಹ ಪುತ್ತೂರಿಗರಿಗೆ, ನಮ್ಮ ಮನೆಯ ಬಂಧುಗಳಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಓಂ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ಇಂಚ ಪಂಡದೆ ಲಾಸ್ಟ್ ಇಯರ್ ಇದೇ ಟೈಮ್ ಬಿಗ್ ಬಾಸ್ ಉಲೈಬೋನಾಗ ಪಂಡದು ಪೋಯಿನ ಶ್ರೀ ಮಹಾಲಿಂಗೇಶ್ವರ ದೇವರನ ಆಶೀರ್ವಾದ ರಕ್ಷಣೆ ಇತ್ತ ಈತನಲ್ಲ ಸ್ಟೇಜ್ ಯಾರು ಬಾತಿಯರ ಅವಕಾಶ ಅಂತ ಕೊಡ್ತಾನೆ. ಆ ಶ್ರೀ ಮಹಾಲಿಂಗೇಶ್ವರ ದೇವರಿನ ನಮಿತೊಂದು ಪುತ್ತೂರುಡು ಈತ ಮಲ್ಲ ಕಾರ್ಯಕ್ರಮ ಒಂದುಂಡು ಬಿಳಿಗೊಬ್ಬು ಸೀಸನ್ 1 ಎಂಗ್ಲು ತೋದಿತ್ತ ಎಕ್ಸ್ಪೆಕ್ಟೇಷನ್ ಇತ್ತುಂಡು ಐದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬರ್ನ ಸೀಸನ್ 1 ಇತ್ತೆ ಸೀಸನ್ 3 ಬುಡ್ಪೇರ ಸಹಜರೈ ಎತ್ತು ಜನ ಬೈದಿರ್ತಲೆ ಈ ಬರ್ಸಕ್ಲ ಪುತ್ತೂರು ಜನ ಬರ್ಪುನ ಸ್ಟೈಲ್ ತುನಗ ಪುತ್ತೂರು ಜಾತ್ರೆ ಏಪ್ರಿಲ್ ಮಾತ್ರ ಹತ್ತು ದಸರಾ ಟೈಮ್ ಆಪಣು ತೋಪಂದು ಎನ್ನ ಪುತ್ತೂರದ ದೋಸ್ತ ಸಹಜರೈ ಆರು ಒಂಜರ ತಿಂಗಳು ತುಂಬೆ ಬಂದು ಕಾಲ್ ಮಾಡ್ತದ್ದು ಬರಡು ಬಂದೇನೆ. ಇನ್ನು ನಮ್ಮ ಪ್ರೋಗ್ರಾಮ್ ನಾನು ಖಂಡಿತ ಬರ್ತಾನೆ ಬಂದಿದ್ದೆ. ಆರು ಪುದರ್ಗ ಸಹಜ ಪುದರ್ ಸಹಜರೈ ಸಹಜ ಅಂಡ್ ಆರ್ನ ಬೇಲೆ ಅಸಹಜ ಆತ್ ಮಲ್ಲ ಇದು ಮಲ್ಲ ಕಾರ್ಯಕ್ರಮ ಮನ್ಪಾಡು ಉಂಡ ಒಂಜಿ ಶಕ್ತಿ ಬೋರ್ಡು ಆರ್ನ